ಕಾರ್ಯದರ್ಶಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಸ್ಥಾಪಕ ಅಧ್ಯಕ್ಷರು ಪುನೀತ್ ಜೇಂತಾರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ. ಸುರೇಶ್ ಜೇಂತಾರ್ ಅವಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಬಹಳ ಯಶಸ್ವಿಯಾಗಿ ಮೂಡಿ ಬಂದಂತಹ ಅಗ್ಗಜಗ್ಗಾಟ ಈಗಾಗಲೇ ಉಲ್ಲೇಖ ಮಾಡಿದರು. ಕೊರೋನಾದ ನಂತರ ಪ್ರಥಮ ಬಾರಿಗೆ ಈ ಒಂದು ಪಂದ್ಯಾಟ ಆರಂಭಗೊಂಡಿದೆ. ಅದು ಕೂಡ ಕೇಪಿನ ಲಕ್ಷ್ಮೀಜನ ದೇವಸ್ಥಾನದ ಈ ಕ್ರೀಡಾಂಗಣದಲ್ಲಿ. ವಿಶೇಷವಾಗಿ ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ತಂಡಗಳನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಯಶಸ್ವಿಯಾಗಿ ಈ ಅಗ್ಗಜಗ್ಗಾಟಕ್ಕೆ ಆಗಮಿಸಿ ಪಂದ್ಯಾಟವನ್ನ ನಮಗೆ ಬಹಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗಾಗಲೇ ಸೋತಂತಹ ಎಲ್ಲ ತಂಡಗಳಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿನಾಯಕ ಕುಂಬ್ರಾ ಈ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬಂದು ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರಥಮ ಬಹುಮಾನವನ್ನು ನೀಡಿದಂತಹ ಧರಣೇಂದ್ರ ಮತ್ತು ಎಲ್ಲ ಅತಿಥಿಗಳು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದರ ಜೊತೆಗೆ ನಗದನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಚತುರ್ಥ ಬಹುಮಾನವನ್ನು ಪಡ್ಕೊಂಡಂತಹ ವಿನಾಯಕ ಕುಂಬ್ರಾ ತಂಡ, ತೃತೀಯ ಬಹುಮಾನವನ್ನು ಪಡ್ಕೊಂಡಂತಹ ಸಾಸ್ತಾರ ನೆಲ್ಯಾಡಿ ತಂಡ, ಸುರೇಶ್ ಕಡಿಪಂಡೆಯವರ ನೇತೃತ್ವದ ಸಾಸ್ತಾರ ನೆಲ್ಯಾಡಿ ತಂಡ ಇದೀಗ ತೃತೀಯ ಬಹುಮಾನವನ್ನ ಒಂದು ಅಗ್ಗಜಗ್ಗಾಟದಲ್ಲಿ ಪಡ್ಕೊಂಡಿದೆ. ವಿಶೇಷವಾಗಿ ಅಭಿನಂದನೆ. ಶಿವಶಕ್ತಿ ತಂಡ ಕೋಡಿಯಾಲ ಎಲ್ಲ ಅತಿಥಿಗಳು ಕೂಡ ಅವರಿಗೆ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿಸಿದ್ದೇವೆ. ಫ್ರೆಂಡ್ಸ್ ಕಾರಿಂಜ ಈ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡ ತಂಡ ಫ್ರೆಂಡ್ಸ್ ಕಾರಿಂಜ. ವಿಶೇಷವಾಗಿ ಇವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಲಕ್ಷ್ಮೀ ಜನ ಯುವಕ ಮಂಡಳದ ಈ ವರ್ಷದ ಅಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡ ತಂಡ ಒಂದು 5 ನಿಮಿಷ ಮುಗಿಯೋಣ. ಬೇಗ 10 ನಿಮಿಷ ಸರ್, 10 ನಿಮಿಷ. ಓಲಾ Thank you.